ಮಹಿಳಾ ಕಾಂಗ್ರೆಸ್ ಇವರಿಗೆ ಅಜೀಜ್ ರವರು ಹುಟ್ಟುಹಬ್ಬವನ್ನು ನೀಡಿ ಗೌರವಿಸಬೇಕಾಗಿ ನೆನಪಾಗ್ತಾ ಇದ್ದೀವಿ. ಜಶಿಂತಾ ಪನೀರ್ ಜನರಲ್ ಸೆಕ್ರೆಟರಿ ಉಳ್ಳಾಲ ಬ್ಲಾಕ್ ಇವರಿಗೆ ಹಾರಿಸ್ ರವರು ಹುಟ್ಟುಹಬ್ಬವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಅದೇ ರೀತಿ ಕಲಾವತಿ ಇಂಟೆಕ್ ಅಧ್ಯಕ್ಷರು ಇವರಿಗೆ ಸಮೀರ್ ಅವರು ಹುಟ್ಟುಹಬ್ಬವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಪ್ರಭಾವತಿ ಶೆಟ್ಟಿ ಉಳ್ಳಾಲ ಬ್ಲಾಕ್ ಜನರಲ್ ಸೆಕ್ರೆಟರಿ ಇವರಿಗೆ ಆಶಿಫ್ ಅವರು ಹುಟ್ಟುಹಬ್ಬವನ್ನು ನೀಡಿ ಗೌರವಿಸಬೇಕಾಗಿ ನಮ್ಮ ನಾಡಿನ ಹಿರಿಯ ವ್ಯಕ್ತಿಗಳಾದಂತಹ ಮೊಯ್ದೀನ್ ಬಾವ, ನಮ್ಮೆಲ್ಲರ ನೆಚ್ಚಿನ ಹಿರಿಯ ವ್ಯಕ್ತಿಗಳು ಮೊಯ್ದೀನ್ ಬಾವ ಇವರಿಗೆ ಇಮ್ರಾನ್ ಅವರು ಹುಟ್ಟುಹಬ್ಬವನ್ನು ನೀಡಿ ಇರ್ಫಾನ್ ಅವರು ಹುಟ್ಟುಹಬ್ಬವನ್ನು ನೀಡಿ ಗೌರವಿಸಬೇಕಾಗಿ ಹಲವು ಆಟಗಾರರನ್ನು ಪರಿಚಯ ಮಾಡಿಕೊಡುವಲ್ಲಿ ಯಶಸ್ವಿ ಪಾತ್ರವನ್ನು ವಹಿಸಿದಂತಹ ಉಮೇಶ್ ಉಚ್ಚಿಲ ಇವರಿಗೆ ಇವರು ಹುಟ್ಟುಹಬ್ಬವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಜೀಶಾನ್ ಇವರಿಗೆ ಸ್ಪಾನ್ಸರ್ ಬೈ ಮಿಸ್ಟರ್ ಜೀಶಾನ್ ಇವರಿಗೆ ಅಜಿತ್ ರವರು ಹುಟ್ಟುಹಬ್ಬವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ಮತ್ತೋರ್ವ ನಮ್ಮ ನಾಡಿನ ಹಿರಿಯ ವ್ಯಕ್ತಿಯಾದಂತಹ ಅಶ್ವಾಸ್ ಮರಂಗಲ ಇವರಿಗೆ ಅನಿಲ್ ತಗಲ್ರವರು ಹುಟ್ಟುಹಬ್ಬವನ್ನು ನೀಡಿ ಗೌರವಿಸಬೇಕಾಗಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದಾರೆ. ಇವರಿಗೆ ಕೌಶಿಕ್ ಅವರು ಹುಟ್ಟುಹಬ್ಬವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಕಲಾವತಿ ಇಂಟೆಕ್ ಅಧ್ಯಕ್ಷರು ಇವರನ್ನು ಬರಮಾಡ್ತಾರೆ. ಹಿರಿಯರನ್ನು ಗೌರವಿಸ್ತಾ ನಾನು ಒಂದೆರಡು ಅನಿಸಿಕೆಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ನಮ್ಮ KVR and FC ಗ್ಯಾಲಕ್ಸಿ ಫುಟ್ಬಾಲ್ ಲೀಗ್ 2K23 ಇವರ ಕಡೆಯಿಂದ ನಡೆಯುವಂತಹ ಈ ಫುಟ್ಬಾಲ್ ಮ್ಯಾಚ್ಗೆ ನಮ್ಮನ್ನು ಆಹ್ವಾನಿಸಿದ್ದಕ್ಕಾಗಿ ಪ್ರಪ್ರಥಮವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಂದರ್ಭದಲ್ಲಿ ಇಲ್ಲಿ ಸೇರಿದಂತಹ ಎಲ್ಲ ಸ್ಪರ್ಧಾಳುಗಳು ತುಂಬಾ ಆತ್ಮವಿಶ್ವಾಸದಿಂದ ನೀವು ಈ ಕ್ರೀಡೆಯನ್ನು ಆಡ್ಬೇಕು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಜಯಗಳಿಸಬೇಕು ಅನ್ನೋ ಒಂದು ಮನಸ್ಸಿರ್ತದೆ. ಆ ಜಯ ಅನ್ನೋದು ನಮ್ಮ ಪ್ರಯತ್ನದಿಂದಲೇ ಬರುವಂತದ್ದು. ಆದ್ದರಿಂದ ಎಲ್ಲರೂ ಆತ್ಮವಿಶ್ವಾಸದಿಂದ ಆಟಾಡಿ ಜಯ ನಿಮ್ಮದೇ ಆಗ್ತದೆ ಅಂತ ಹೇಳುತ್ತಾ ಎಲ್ಲರಿಗೆ ಆಲ್ ದ ಬೆಸ್ಟ್ ಅಂತ ಹೇಳುತ್ತಾ ಎರಡೆರಡು ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದ. ಮತ್ತು ಎಫ್ಎಫ್ ಗ್ಯಾಲಕ್ಸಿ ಫುಟ್ಬಾಲ್ ಪಂದ್ಯಾಟದ ಈ ಶುಭ ಸಂದರ್ಭದಲ್ಲಿ ನಮ್ಮೂರಿನ ಅದೇ ರೀತಿ ನಮ್ಮೆಲ್ಲ ರೀತಿಯ ಕಿರಿಯರು ಗಣ್ಯರಾದ ವೇದಿಕೆಯಲ್ಲಿರುವಂತಹ ಎಲ್ಲರಿಗೂ ಕೂಡ ಆತ್ಮೀಯವಾದ ವಂದನೆಗಳನ್ನು ಮಾಡ್ತಾ ಈ ಒಂದು ಸಂಘಟನೆ ಫುಟ್ಬಾಲ್ ಆಗಲಿ ಕಬಡ್ಡಿ ಆಗಲಿ ನಮ್ಮ ದಕ್ಷಿಣ ಕನ್ನಡ ಅದೇ ರೀತಿ ಕರ್ನಾಟಕದಲ್ಲಿ ಬೆಳೆಯುವಂತ ಕ್ರೀಡೆ. ಈ ಕ್ರೀಡಾ ಕಾರ್ಯಕ್ರಮವನ್ನು ಮಾಡಬೇಕಿದ್ರೆ ಅದು ಸುಲಭದ ಕೆಲಸ ಅಲ್ಲ. ನಾವು ಚಿಕ್ಕಂದಿನಿಂದಲೂ ಕೂಡ ಈ ಉಚ್ಚಿಲ ಕೋಟೆಕಾರ್ ತಲಪಾಡಿ ಪರಿಸರದಲ್ಲಿ ಆಟಾಡುವಂತ ಸ್ಪರ್ಧೆಗಳು ಈ ಕ್ರೀಡಾಂಗಣ ಮಾಡಬೇಕಿದ್ರು ಕೂಡ ಇದರ ಮುಂದಿನ 2-3 ತಿಂಗಳು ಈ ಯುವಕರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನ ನಾವು ಕಣ್ಣಾರೆ ನೋಡಿದ್ದೇವೆ. ಅದೇ ರೀತಿ ಅವರು ಇನ್ನಷ್ಟು ಕೂಡ ಮುಂದೆ ಬರಬೇಕಂತ ಹೇಳಿ ದೇವರ ಪ್ರಾರ್ಥಿಸ್ತಾ ಇದ್ದೇವೆ.
ಈ ಒಂದು ಉಚ್ಚಿಲ ಕೇಸಿ ರೋಡ್ ತಲಪಾಡಿ ಕೊಮರಂಗಳ ಈ ಸಮೀಪದಲ್ಲಿ ಆದಷ್ಟು ನಮ್ಮೆಲ್ಲ ಮಿತ್ರರಿರುವಂತಹ ಜಾಗ. ಈ ಒಂದು ಗ್ರೌಂಡ್ ನಲ್ಲಿ ಆಡ್ಬೇಕಿದ್ರೆ ಇಲ್ಲಿಯ ಹಿರಿಯರ ಮಾರ್ಗದರ್ಶನ, ಅದೇ ರೀತಿ ರಾತ್ರಿ ಹೊತ್ತು ಹೊನಲು ಬೆಳಕಾದಾಗ ಎಲ್ಲ ಕಡೆ ಕೂಡ ಪೊಲೀಸ್ನವರಿಗೆ ಕಂಪ್ಲೇಂಟ್ ಹೋಗುವುದು ಸಹಜ. ಆದ್ರೂ ಕೂಡ ಬಾರಿ ಶ್ರದ್ಧೆಯೊಂದಿರುವಂತಹ ಎಲ್ಲ ಹತ್ತಿರದ ಮನೆಯವರು ಎಲ್ಲ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂತದ್ದು. ಈಗ ಆಟ ಆಡುವ ಈ ಸಂದರ್ಭದಲ್ಲಿ ಸೋಲು ಗೆಲುವು ಇರ್ತದೆ. ಸೋಲನ್ನು ಕೂಡ ಸ್ವೀಕರಿಸಬೇಕು, ಗೆಲುವನ್ನು ಕೂಡ ಸ್ವೀಕರಿಸಬೇಕು. ಆಟ ಆಡುವಾಗ ಎಲ್ಲರಿಗೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ. ಆದ್ರೂ ಕೂಡ ಅವರ ಪ್ರಯತ್ನ ಇನ್ನಷ್ಟು ಹೆಚ್ಚಾಗಿ, ಇನ್ನಷ್ಟು ಮುಂದೆ ಹೋಗಿ. ತಮ್ಮಂತ ವೇದಿಕೆಯಲ್ಲಿ ನಮ್ಮ ಉಮೇಶ್ ಉಚ್ಚಿಲ್ರವರಿದ್ದಾರೆ, ಹಿರಿಯ ಆಟಗಾರರು, ಫುಟ್ಬಾಲ್ ಆಟಗಾರರು. ಅದೇ ರೀತಿ ತಾಲೂಕ್ ಪಂಚಾಯತ್ ಸದಸ್ಯರಾದ ಸುರೇಖ ಅವರಿದ್ದಾರೆ. ಈಗ ಎಲ್ಲ ಕಡೆ ಎಲ್ಲರಿಗೆ ಮಾರ್ಗದರ್ಶನ ಕೊಡುವಂತ ಕಲಾವತಿ ಅವರಿದ್ದಾರೆ. ಅದೇ ರೀತಿ ಚಂದ್ರಿಕಾ ರೈ ಅವರಿದ್ದಾರೆ, ಅಶ್ಫಾಕ್ ಅವರಿದ್ದಾರೆ. ಇನ್ನಷ್ಟು ವೇದಿಕೆಯ ಮುಂಭಾಗದಲ್ಲಿ ಆ ಪುಟಾಣಿ ಮಕ್ಕಳನ್ನು ನೋಡುವಾಗ ತುಂಬಾ ಸಂತೋಷ ಆಗ್ತದೆ. ಯಾಕೆಂತ ಹೇಳಿದ್ರೆ ಇವತ್ತು ನಾವು ಇಲ್ಲಿ ಮಾತಾಡ್ತಾ ಇದ್ದೇವೆ, ಮುಂದಿನ ದಿನಗಳಲ್ಲಿ ನೀವು ಇಲ್ಲಿ ಬಂದು ಮಾತಾಡಬೇಕಂತ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೇಳಿದ್ರೆ ನನ್ನ ಶಿಷ್ಯರು ಹೆಚ್ಚಾಗಿ ಕಾಣ್ತಾ ಇದ್ದಾರೆ ಈ ಒಂದು ಪರಿಸರದಲ್ಲಿ. ಇವತ್ತು ಈ ಒಂದು ಕ್ರೀಡೆಯಲ್ಲಿ ಈ ಒಂದು ಯುವಕರ ತಂಡ ಇಲ್ಲಿ ಮಾಡಬೇಕಾದ್ರೆ ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಅಂತೇಳಿ ಇದನ್ನು ನೋಡುವಾಗಲೇ ಗೊತ್ತಾಗ್ತದೆ. ಆದ್ದರಿಂದ ಈ ಎಲ್ಲ ಕ್ರೀಡಾಪಟುಗಳಿಗೆ ನಾನು ಮೊದಲನಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಒಂದು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸುವುದು ಮತ್ತು ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಮುಂದೆ ಬಂದಾಗ ಅವರಿಗೆ ಅವಕಾಶ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸಿಗ್ತದೆ. ಯಾಕೆಂತ ಹೇಳಿದ್ರೆ ಇದೊಂದು ಅವರಿಗೆ ಪ್ಲಾಟ್ಫಾರ್ಮ್. ಈ ಒಂದು ಪ್ಲಾಟ್ಫಾರ್ಮ್ ನ ಮೂಲಕ ಅವರು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮುಂದೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಕ್ರೀಡೆ ಅನ್ನೋದು ಒಂದು ನಮ್ಮ ದೇಹಕ್ಕೆ ಒಂದು ಉತ್ತಮವಾದಂತ ಆರೋಗ್ಯವನ್ನು ಕೊಡತಕ್ಕಂಥ ಒಂದು ವ್ಯಾಯಾಮ. ಅದು ಈಗಾಗಲೇ ನಮ್ಮ ಸರ್ ಅವರು ಹೇಳಿದ್ರು. ಯಾಕಂದ್ರೆ ಇವತ್ತು ಮಧ್ಯಮ ವರ್ಗದವರು ಮಾತ್ರ ಈ ಒಂದು ಕ್ರೀಡೆಯನ್ನು ಅವಲಂಬಿಸಿದ್ದಾರೆ. ಇವತ್ತಿನ ನಮ್ಮ ಸ್ಪರ್ಧಾತ್ಮಕವಾದಂತಹ ಜಗತ್ತಿನಲ್ಲಿ ನಾವು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡದೆ ದೈಹಿಕವಾಗಿ ನಾವು ನಮ್ಮ ದೇಹವನ್ನು ದಂಡಿಸದೆ ಇವತ್ತು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದೇವೆ. ಆದರೆ ನಾವೆಲ್ಲರೂ ಕೂಡ ನಿಮ್ಮೆಲ್ಲರ ಹತ್ರ ಕೇಳುವುದು, ನೀವು ಆತ್ಮವಿಶ್ವಾಸದಿಂದ, ಹೆಚ್ಚಿನ ಶ್ರಮವಿಟ್ಟು, ಏಕಾಗ್ರತೆಯಿಂದ ನೀವು ಆಟ ಆಡಿದಾಗ ಮುಂದಿನ ದಿನಗಳಲ್ಲಿ ನೀವು ಒಂದು ಉತ್ತಮವಾದ ಅವಕಾಶ ನಿಮಗೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಕ್ರೀಡಾಪಟುಗಳಿಗೆ ಏನೋ ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಇವತ್ತು ಸೋಲುಗಳು ಗೆಲುವು ಅನ್ನೋದು ಒಂದು ನಾಣ್ಯದ ಎರಡು ಮುಖಗಳಿದ್ದಾಗೆ. ಸೋಲು ಮತ್ತು ಗೆಲುವು ಇದು ಎರಡನ್ನು ಸಮಾನವಾಗಿ ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ಆತ್ಮವಿಶ್ವಾಸದಿಂದ ತಾವು ತಮ್ಮನ್ನು ತಾವು ಕ್ರೀಡೆಯಲ್ಲಿ ತೊಡಗಿಸಿಕೊಂಡು ಉತ್ತಮವಾದ ವೇದಿಕೆಯನ್ನು ನಿರ್ಮಿಸುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ನಮ್ಮ ಮಡಿಲಿಗೆ ಬಾಚಿರುವಂತಹ ಮಿಸ್ಟರ್ ಆಶೀಶ್ ಕೊಮರಂಗಲ ಇವರಿಗೆ ಇವರನ್ನು ಕೂಡ ಒಂದು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಎಲ್ಲಾ ಅತಿಥಿ ಗಣ್ಯ ವ್ಯಕ್ತಿಗಳು ಚಿಕ್ಕದಾದ ಮೊಮೆಂಟ್ ಹಾರೈಸಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಇದೀಗ ಮೊದಲನೇದಾಗಿ ನ್ಯಾಷನಲ್ ಆಂಥಮ್ ನಡೀತಾ ಇದೆ. ಇದೀಗ ಮೊದಲನೇದಾಗಿ
ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕು ಎಲ್ಲ ಆಟಗಾರರು. ಅತಿಥಿ ಗಣ್ಯ ವ್ಯಕ್ತಿಗಳಂತಹ ನಮ್ಮೆಲ್ಲರ ನೆಚ್ಚಿನ ಈ ಒಂದು ಪರಿಸರದ ಕೋಚ್ ಅಂತಲೇ ಹೇಳ್ಬೋದು ಮಿಸ್ಟರ್ ಉಮೇಶ್ ಉಚ್ಚಲ್ ಇವರಿಗೂ ಕೂಡ KRV ಹಾಗೂ FC ಗ್ಯಾಲಕ್ಸಿ ತಂಡದ ಪರವಾಗಿ ಎಲ್ಲ ರೀತಿಯ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಇನ್ನೋರ್ವ ನಮ್ಮ ಊರಿನ ಅತಿಥಿ ಗಣ್ಯ ವ್ಯಕ್ತಿಗಳು ನಾವು ಯಾವ ಸಮಯದಲ್ಲಿ ಹೋಗಿ ಕೇಳಿದರು ಇಲ್ಲ ಅಂತ ಹೇಳುವ ಮನಸ್ತಾಪ ಇಲ್ಲದಂತಹ ಒಬ್ಬ ಅತಿಥಿ ಗಣ್ಯ ವ್ಯಕ್ತಿ ನಮ್ಮೆಲ್ಲರ ನೆಚ್ಚಿನ ಮೈದೀನ್ ಬಾವ ತಮ್ಮರಂಗಲ ಇವರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ಪೂರಕವಾದಂತಹ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಓಕೆ, ನೆಕ್ಸ್ಟ್ ಪ್ರಶಸ್ತಿ ಲಾಂಚಿಂಗ್ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಇದೀಗ ಪ್ರಶಸ್ತಿ ಲಾಂಚಿಂಗ್ ಕಾರ್ಯಕ್ರಮ ಕೂಡ ನಡೀತಾ ಇದೆ.